ಸೋಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ವಾರ್ತೆದವರ ಕುಡ್ಲ ಮಹಾನಗರ ಪಾಲಿಕೆಗೆ ಸೇರಿನ ಸುರತ್ಕಲ್ ಪೇಂಟದ ಸರ್ಕಲ್ಗೆ ವೀರ ಸಾವರ್ಕರ್ ಪುನರ್ದೀಪನ ಪ್ರಸ್ತಾಪ ಪಿರ ಪಾಲಿಕೆದ ಸಾಮಾನ್ಯ ಸಭೆಟ್ ಆಡಳಿತ ಬೊಕ್ಕ ಎದುರು ಪಕ್ಷಗಳಿನ ಓದಂಟಕ್ಕೆ ಕಾರಣ ಆತಂಡು. ಕಾಂಗ್ರೆಸ್ ಸದಸ್ಯರು ಸಭೆತ ನಡವಳಿಡು ಪಾಲ್ದೆತೊನೆಯರ ವಿರೋಧ ತೋಜಾದು ಸದನದ ಎದುರು ಬತ್ತದು ಪ್ರತಿಭಟನೆ ಮಲ್ತೇರು. ಕುಡ್ಲ ಮಹಾನಗರ ಪಾಲಿಕೆಗೆ ಸೇರಿನ ಸುರತ್ಕಲ್ ಪೇಂಟದ ಸರ್ಕಲ್ಗೆ ವೀರ ಸಾವರ್ಕರ್ ಪುನರ್ದೀಪನ ಪ್ರಸ್ತಾಪ ಪಿರ ಪಾಲಿಕೆದ ಸಾಮಾನ್ಯ ಸಭೆಟ್ ಆಡಳಿತ ಬೊಕ್ಕ ಎದುರು ಪಕ್ಷಗಳಿನ ಓದಂಟಕ್ಕೆ ಕಾರಣ ಆತಂಡು. ಕಾಂಗ್ರೆಸ್ ಸದಸ್ಯರು ಸಭೆತ ನಡವಳಿಡು ಪಾಲ್ದೆತೊನೆಯರ ವಿರೋಧ ತೋಜಾದು ಸದನದ ಎದುರು ಬತ್ತದು ಪ್ರತಿಭಟನೆ ಮಲ್ತೇರು. ಕಾಂಗ್ರೆಸ್ ಸದಸ್ಯರು ಧಿಕ್ಕಾರ ಘೋಷಣೆ ಪಾಡ್ನಾಗ ಬಿಜೆಪಿ ಸದಸ್ಯರು ಜೈಕಾರ ಘೋಷಣೆ ಲೆತ್ತೇರು. ಸ್ವಾತಂತ್ರ್ಯ ಪೊರುಂಬಾಟದಾರಂದು ಬಿಜೆಪಿ ದಕ್ಲ ಪಂಪನ ಸಾವರ್ಕರ್ನ ಪುದರ್ ಓದಂಟಡಿ ಇತ್ತದೆ. ಇಂಚಿನ ಪೊರ್ತುಡು ಈ ಪುದರ್ ದಿಯರ ಒಪ್ಪಿ ಗುರಿಯರ ಬಲ್ಲಿ ಪುದರ್ ದೀಪನ ಪ್ರಸ್ತಾಪ ಇತ್ತೇನೆ ಕೈ ಬಿಡುವುದು ಕಾಂಗ್ರೆಸ್ ಸದಸ್ಯರು ಒತ್ತಾಯ ಮಾಡ್ತೇರು. ಕರೆನ ಸರತಿದ ಪಾಲಿಕೆ ಸಭೆಟ್ ಸುರತ್ಕಲ್ ಸರ್ಕಲ್ಗೆ ಸಾವರ್ಕರ್ ಸರ್ಕಲ್ ಎಂದು ಪುದರ್ ದೀದು ಅಜೆಂಡಾ ಒತ್ತೊಂದುಂಡು. ಅಂಡವುದು ಕಾಂಗ್ರೆಸ್ ದಕ್ಷಿಣ ಗೋಮನಗ ಬೈದಿಜಿಗೆ ಈ ವಿಚಾರ ದುಮ್ಮದ ಸಭೆಟ್ ಒತ್ತೊಂದುಂಡು. ಈ ಪೊರ್ತುಡು ಪಾತೆರನ್ನ ಕಾಂಗ್ರೆಸ್ ಸದಸ್ಯರು ಇತ್ತೆ ವಿರೋಧ ಮಲ್ಪನೆಟ್ ಅರ್ಥ ಇಜ್ಜೆ ಅಂಚಾದ ಪುದರ್ ದೀಪನ ವಿಚಾರ ಅಖೇರಿದ ನಿರ್ಧಾರದ ಎತನುಲಿಂದು ಬಿಜೆಪಿ ಸದಸ್ಯರು ಹಠಪತ್ತಿರು. ಆಂಡ ಕಾಂಗ್ರೆಸ್ ದಕ್ಕದ ಪ್ರತಿಭಟನೆ ನಡಪಾಯರು. ಎಂಗ್ಲೇ ಚರ್ಚೆಡ್ ಪಾಲೆತೊನೆಯರ ಅವಕಾಶ ಕೊರೊಂದಿಜ್ಜೇರಿ ಇಂಕನ ವಿಚಾರಗಳು ಚರ್ಚೆ ಆವೊಂದಿಜ್ಜೆಂದು ಕಾಂಗ್ರೆಸ್ ಸದಸ್ಯರು ದೂರಿಯರು. ನಾವು ಭಾಳಷ್ಟು ಒಂದು 6 ತಿಂಗಳಿಂದ ಎಲ್ಲ 6-7 ಕೌನ್ಸಿಲಿಂದ ನಾವು ಹೇಳ್ತಾ ಇದ್ದೇವೆ, ಕಾರ್ಯಸೂಚಿಯನ್ನು ಟೇಬಲ್ನ ಮೇಲೆ ತಂದು ಇಡಬೇಡ, ನಮಗೆ ಓದಲಿಕ್ಕೆ ಆಗೋದಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ ಯಾವ ಸಬ್ಜೆಕ್ಟನ್ನು ನೀವು ತಂದಿದ್ದೀರಿ ಅಂತ ಹೇಳಿ ನಮ್ಗೆ ಗೊತ್ತಾಗೋದಿಲ್ಲ. ನೀವು ಕಮ್ಮಿಯಲ್ಲಿ ಒಂದು 3-4 ದಿವಸ ಮೊದಲಾದರೂ ನಮಗೆ ಕೊಡಿ ಅಂತ ಹೇಳಿ ನಾವು ಭಾಳಷ್ಟು ಸಲ ಬೇಡಿಕೊಂಡಿದ್ದೇವೆ. ಆದರೆ ಅದಕ್ಕೆ ಒಂದು ಮನ್ನಣೆ ಇಲ್ಲ ಅಂತ ಹೇಳಿ ಅವರು ಪದೇ ಪದೇ ಅದನ್ನೆಲ್ಲ ತಂದು ಪುನಃ ತಂದು ಟೇಬಲ್ನ ಮೇಲೆ ಇಟ್ಟರೆ ನಮಗೆ ಓದುವುದಾ, ನಾವು ಅಬ್ಜೆಕ್ಷನ್ ಹಾಕುವುದಾ, ಅದನ್ನು ನೋಡುವುದಾ ಏನು ಅಂತ ಅರ್ಥ ಆಗೋದಿಲ್ಲ. ಸಚೇತಕರು ಏನು ಮಾಡ್ತಾರೆ, ಲಾಸ್ಟ್ ಮಿನಿಟ್ನಲ್ಲಿ ಅದನ್ನೆಲ್ಲ ಓದ್ಕೊಂಡು ಹೋಗ್ತಾರೆ, ಅವರಿಗೆ ಬೇಕಾದಾಗೆ ಪಾಸ್ ಮಾಡ್ತಾರೆ. ಅದು ನಮಗೆ ನಮ್ಮ ಬೇಡಿಕೆ ಏನಂತ ಹೇಳಿದರೆ, ಕಾರ್ಯಸೂಚಿಯನ್ನು ನೀವು ಟೇಬಲ್ನ ಮೇಲೆ ಇಡಬಾರ್ದು, ನಮ್ಮ ಕೈಯಲ್ಲಿ ಕೊಡಬೇಕು, ನಾವು ಓದಬೇಕು ಅಂತೇಳಿ. ನಾವು ಅದರ ಸಂಪೂರ್ಣವಾದ ಸಮಗ್ರವಾದ ಮಾಹಿತಿಯನ್ನು ನಾವು ತೆಗೊಳ್ಬೇಕು. ಅದಕ್ಕೆ ಏನು ಅಬ್ಜೆಕ್ಷನ್ ಹಾಕಬೇಕಾ ಬೇಡವಾ ಅಂತೇಳಿ ನಮಗೆ ತೀರ್ಮಾನ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಕಾರ್ಯಸೂಚಿ ತಾವುಗಳು ಓದಿರಲಿಲ್ಲ? ನಾವು ಓದಲೇ ಇಲ್ಲ ಕಾರ್ಯಸೂಚಿ. ನಾವು ಏನಂತೇಳಿ ಒಂದು 5-6 ಕೌನ್ಸಿಲಿಂದ ನಾವು ಹೇಳ್ತಾ ಇದ್ದೇವೆ ಏನಂತ ಹೇಳಿದರೆ, ನೀವು ಈ ಕಾರ್ಯಸೂಚಿಯನ್ನು ಟೇಬಲ್ನ ಮೇಲೆ ಇಡಬೇಡ, ನಮಗೆ ನೋಡಲಿಕ್ಕೆ ಆಗೋದಿಲ್ಲ, ನಮಗೆ ಭಾಳಷ್ಟು ಸಮಸ್ಯೆ ಆಗ್ತದೆ, ನೀವು ಅದನ್ನು ಎಜೆಂಡಾಗಿ ತರಿಸಿ, ಇಲ್ಲದರ ಒಂದು 3-4 ದಿವಸದ ಮೊದಲಾದರೂ ನಮ್ಮ ಕೈಗೆ ಕೊಡಿ. ಆವಾಗ ನಮಗೆ ಅದರಲ್ಲಿ ಈಗ ನೋಡಿ, ನಾವೊಂದು ಪಕ್ಷದ ಹಿನ್ನೆಲೆಯಿಂದ ಬಂದವರು, ನಾವೊಂದು ಫ್ರೀ ಕೌನ್ಸಿಲ್ ಮಾಡ್ತೇವೆ, ಅಲ್ಲಿ ನಮ್ಮ ಪಕ್ಷದ ನಾಯಕರೆಲ್ಲ ಸೇರ್ತಾರೆ, ಅಲ್ಲಿ ನಾವು ಒಂದು ಚರ್ಚೆ ಮಾಡುವಾಗ ಯಾವುದಕ್ಕೆ ಏನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ತೇವೆ. ಈ ಎಜೆಂಡಾವನ್ನು ಇಟ್ಕೊಂಡು ನಾವು ಫ್ರೀ ಕೌನ್ಸಿಲ್ನಲ್ಲಿ ಚರ್ಚೆ ಆಗ್ತದೆ. ಹಾಗಾದರೆ ಇಲ್ಲಿ ಅವರು ಲಾಸ್ಟ್ ಮಿನಿಟ್ನಲ್ಲಿ ತಂದು ಟೇಬಲ್ನ ಮೇಲೆ ಇಟ್ಟರೆ ನಾವು ಏನಂತ ಮಾಡೋದು? ಅದನ್ನು ನಾವು ಭಾಳಷ್ಟು ಸಲ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಬೇಡಿಕೊಂಡಿದ್ದೇವೆ. ಇದನ್ನು ಕ್ಯಾರಿ ಮಾಡೋದಿಲ್ಲ ಅಂತೇಳಿ ಇವರು ಸರ್ವಾಧಿಕಾರ ಧೋರಣೆ ತೋರಿಸಿದರೆ ನಾವೇನು ಮಾಡಬೇಕಾಗ್ತದೆ? ಸರಕು ಸಾಗವನ ಮೂಜಿ ಕಪ್ಪಲ್ಗೂ ಸೂಪತ್ತಿನ ಸಂಗತಿ ಕುಡ್ಲದ ಕಸ್ಬಾ ಬೆಂಗಳೂರು ನಡೆತದೆ. ಲಕ್ಷದ್ವೀಪಗೂ ಸರಕಲಿನ ಸಾಗವನಿತನ ಈ ಕಪ್ಪಲ್ನ ರಿಪೇರಿ ಕಾರಣ 2 ವರ್ಷಲಿಡಿದು ನೀರಿಡಿದು ಮಿತ್ತು ಒಯ್ತದು ದೀದಿತ್ತಂಡು. ಸರಕು ಸಾಗವನ ಮೂಜಿ ಕಪ್ಪಲ್ಗೂ ಸೂಪತ್ತನ ಸಂಗತಿ ಕುಟ್ಲದ ಕಸ್ಬಾ ಬೆಂಗಳೂರು ನಡೆತಂಡು. ಲಕ್ಷದ್ವೀಪಗೂ ಸರಕಲಿನ ಸಾಗವನಿತನ ಈ ಕಪ್ಪಲ್ನ ರಿಪೇರಿ ಕಾರಣ 2 ವರ್ಷಲಿಡಿದು ನೀರಿಡಿದು ಮಿತ್ತು ಒಯ್ತದು ದೀದಿತ್ತಂಡು. ಬೈಯದ ಪೊರ್ತು ಪರಮೋಸ ಸೂತಾಗದಂಡು. ಸೂತ ಏರಿ ಜೋರಾದಿತ್ತದು ತೆಕ್ಕಾರೆ ಕುಡ್ಲದ ಅಗ್ನಿಶಾಮಕ ದಳ ಬೊಕ್ಕ MRPL ಅಗ್ನಿಶಾಮಕ ದಳ ತಕ್ಲು ರಾತ್ರಿ ಮುಟ್ಟ ಪುಣೇರು. ಈ ಸರಕು ಕಪ್ಪಲು ಲಕ್ಷದ್ವೀಪದ ಉದ್ಯಮಿನ ಆದಿತ್ತದು ಒಂದಿಟ್ಟು ಒಂಜಿನ ರಿಪೇರಿ ಮಲ್ತದ ಪಿರ ಸರಕು ಸಾಗಾರ ಸಜ್ಜಾದಿತ್ತನದು ಎನ್ನದಂಡು. ಏರಪುತ್ತೈನ ರಾಕೆಟ್ ಪಟಾಕಿ ಬುರ್ದು ಸೂತಾಗುದುನಂದು ಅಲ್ತಕ್ಲು ಪನ್ಪೇರು. ಅಂಡ ಪೊಲೀಸರು ಒಂದಿನ ನಿಗಂಟು ಮಲ್ತದು ಜೇರು. ಒಂಜಿ ಕಪ್ಪಲು ಭಾರಿ ಮಲ್ಲ ವಜಂದ ಸರಕು ಸಾಗವನ ವ್ಯವಸ್ಥೆ ಆದುಂಡು.
ಸಾಮಾನ್ಯವಾದ ಕುಡ್ಲ ಲಕ್ಷದ್ವೀಪದ ನಡುಟು ಸರಕು ಸಾಗಾರ ಗಳಸುವೇರು ಒಂದು ಕುಡ್ಲದ ಪರಬಂದರ್ಗ್ ಬತ್ತದ ಅಲ್ಪಡ್ದ ಸರಕು ಕೊನೊಪ ಒಂದೇನು ರಿಪೇರಿಗಾದ ಬೆಂಗಾರದ ಬರಿಟು ಉಂತಾದಿತ್ತಂಡು ಸೂಪತ್ರೆಡದವರ ಒಂಜಿ ಇಲ್ಲು ಬೊಕ್ಕ ಮೀನು ದಾಸ್ತಾನ್ ದೀಪನ ಕೊಟ್ಟ್ಯಾಗ ನಷ್ಟ ಆತಂಡು ಸೂತೆಕ್ಕರೆ ಊರ್ದಕ್ಲು ಕೈ ಜೋಡ್ಸಾದಿರು ಕೈತಲ್ದ ಸುದೆಕ್ ಪಂಪು ಪಾಡ್ದು ನೀರು ಬಿಡ್ತೇರು ಆಂಡ ಗಾಳಿ ಜೋರಾದಿತ್ತದು ಸೂತೆಕ್ಕರೆ ಭಾರಿ ಸಾಸ ಮಲ್ಪಡಾದ ಬತ್ತಂಡು ಇತ್ತೊಂದು ಸಾಧಾರಣ ಇಂದಾಂಡವ ಸಾಧಾರಣ ಮಾಮಲ್ಲ ಚಿತ್ರಕಲಾವಿದರಾದಿತ್ತನ ಬಿಜಿ ಮಹಮ್ಮದ್ ಚಿತ್ರಕಲೆ ಜವನ ಜವಂದಿ ಸಮುದಾಯಗೂ ದಾರೆ ಮೈತದಿರೆಂದು ರಾಜ್ಯದ ದುಂಬುದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಂತಿರು ಕುಡ್ಲದ ಪುರಭವನಡು ಬಿಜಿ ಮಹಮ್ಮದ್ ಶತಮಾನೋತ್ಸವ ಮೂಜಿ ದಿನದ ಚಿತ್ರಕಲಾ ಪ್ರದರ್ಶನ ಸಂಭ್ರಮ ಕಾರ್ಯಕ್ರಮ ಉದೀಪನ ಮಲ್ತದಾರು ಪಾತಿರಿಯರು ಕುಡ್ಲದ ಪುದರುಪೊಯಿ ಚಿತ್ರಕಲಾವಿದರು ಬಿಜಿ ಮಹಮ್ಮದರ್ನ ಜನ್ಮ ಶತಮಾನೋತ್ಸವ ಲೆಕೊಡು ಕುಡ್ಲದ ಪುರಭವನಡು ಮೂಜು ದಿನದ ಚಿತ್ರಕಲಾ ಪ್ರದರ್ಶನ ಸಂಭ್ರಮ ಕಾರ್ಯಕ್ರಮ ನಡೆತುಂಡು ಉದೀಪನ ಲೇಸಿಡು ರಾಜ್ಯದ ದುಂಬುದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಾಲ್ದೆ ತೊಂದಿರು ಶತಮಾನೋತ್ಸವ ಸಮಿತಿ ಕಾರ್ಯಂತೆರು ಗಣೇಶ್ ಸೋಮಯ್ಯ ಜೀದುಕೊಂದು ಪ್ರೊಫೆಸರ್ ಅನಂತ ಪದ್ಮನಾಭರಾವ್ ಸುರೂತ ಪಾತೆರ ಪಂಡಿರು ಚಿತ್ರಕಲಾ ಪ್ರದರ್ಶನ ಸಂಭ್ರಮ ಕಾರ್ಯಕ್ರಮವನ್ನು ಯಡಿಯೂರಪ್ಪರು ಉದೀಪನ ಮಲ್ತೇರು ಮಾಮಲ್ಲ ಚಿತ್ರಕಲಾವಿದರು ಆದಿತ್ತನ ಬಿಜಿ ಮಹಮ್ಮದ್ ಚಿತ್ರಕಲೆಕ್ ಜವನ ಜವಂದಿ ಸಮುದಾಯಗೂ ದಾರೆ ಮೈತದಿರು ದಿಂಜ ಜನ ಜೋಕ್ಲಿನ ಚಿತ್ರಕಲೆಟ್ ಬಿರ್ಸೇರಾದ ಮಲ್ತದಿರು ಅನ್ನ ಚಿತ್ರಕಲೆ ನನ್ನ ಮಿತ್ತಗ್ಲ ನಾಡ್ದ ಜವನ ಜವಂದಿಲೆಗೂ ಉಮೇದಾವಡು ಫೋಟೋಗ್ರಾಫರ್ಲ ಅದು ಪುನಃ ಮಹಮ್ಮದಿರ್ನ ನಿಂಪುಡು ಪೋಸ್ಟ್ ಕವರ್ ಬಿಡುಗಡೆ ಮಲ್ಪಣವು ಸರಕಾರ ಅವರಿಗೆ ಸಂದಾವನ ವಿಶೇಷ ಮರ್ಯಾದೆ ಆದುಂಡು ಯಡಿಯೂರಪ್ಪ ಪಂಡಿರು ಬಹಳ ವಿಜೃಂಭಣೆಯಿಂದ ವಿಜಯದಶಮಿಯನ್ನು ಆಚರಿಸಿ ಸಂಭ್ರಮಪಟ್ಟಂಥ ಜನ ನೀವು ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. ಭಾರತ ನಮ್ಮ ನಾಡಿನ ಈ ಮಣ್ಣಿನಲ್ಲಿ ತನ್ನದೇ ಆದಂಥ ವಿಶಿಷ್ಟ ರೀತಿ ಕಲೆ ಮತ್ತು ಸಂಸ್ಕೃತಿಗೆ ಅವರದೇ ಆದಂಥ ವಿಶೇಷತೆ ಇದೆ. ಕಲಾ ಪ್ರಸಾರಗಳಲ್ಲಿ ಮಹೋನ್ನತ ಒಂದು ಸ್ಥಾನವೂ ಸಹ ಇದೆ. ಒಂದು ಚಿತ್ರ ಬಿಡಿಸೋದಕ್ಕೆ ಒಬ್ಬ ಚಿತ್ರ ಕಲಾವಿದ ಆಳವಾಗಿ ಚಿತ್ರದ ಬಗ್ಗೆ ಚಿಂತಿಸಿ ಯೋಚಿಸಿ ತಾಳ್ಮೆಯಿಂದ ಚಿತ್ರ ಬಿಡಿಸುವಂಥದ್ದು ನಿಜಕ್ಕೂ ನಾವೆಲ್ಲ ಮೆಚ್ಚಲೇಬೇಕು. ಚಿತ್ರಕಲೆ ಎಂಬುದು ಎಲ್ರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಅದೊಂದು ದೇವರು ನೀಡಿರುವಂಥ ಉಡುಗೊರೆ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ಶಾಸಕರು ವೇದವ್ಯಾಸ ಕಾಮತ್ ಗುರುಕಾರ್ಮ ವಹಿಸಿದ ಪಾತಿರ್ದು ಬಿಜಿ ಮಹಮ್ಮದರ್ನ ನಿಂಪುದ ಎಡ್ಡೆ ಕಾರ್ಯಕ್ರಮಕ್ಕೂ ಮೆಚ್ಚುಗೆ ತಿಳಿಪಾಯರು. ಹಿರಿಯರು ಬಹಳ ಸುಂದರವಾಗಿ ಹೇಳಿದ್ದು, ಎಲ್ಲಿಯಾದರೂ ಬಹಳ ದೊಡ್ಡ ರೀತಿಯಲ್ಲಿ ಧನ ಸಂಪಾದನೆ ಮಾಡಿದರೆ ಯಾರಾದರೂ ಕಳ್ಳಕಾಕರಿಗೆ ಕೊಂಡೋಗ್ಲಿಕ್ಕೆ ಅವಕಾಶ ಇದೆ. ಆದರೆ ವಿದ್ಯೆಯನ್ನು ಸಂಪಾದನೆ ಮಾಡಿದರೆ ಯಾವ ಕಳ್ಳಕಾಕರು ಕೂಡ ಅದನ್ನು ಕೊಂಡೋಗ್ಲಿಕ್ಕೆ ಅವಕಾಶಗಳಿಲ್ಲ. ಅದನ್ನು ಇನ್ನೊಬ್ಬರಿಗೆ ದಾರೆಯಾಗಿ ಕೊಡುವಂಥ ಅವಕಾಶಗಳು ಕೂಡ ಇದೆ. ಅದು ಬಿ ಜಿ ಮೊಹಮ್ಮದರು ಬಹಳ ದೊಡ್ಡ ರೀತಿಯಲ್ಲಿ ಅದನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ.
ಇವತ್ತು ಸೋಮಾಯಿಜಿ ಅವರು ಯಡಿಯೂರಪ್ಪರವರ ವಿಶೇಷವಾದ ಭಾವಚಿತ್ರವನ್ನು ಅವರಿಗೆ ಕೊಡುಗೆ ಹಾಕಿಕೊಟ್ರು. ಹಾಗಾಗಿ ಸ್ವತಃ ಆ ರೀತಿಯ ಸಮಯವನ್ನು ಕಳ್ಕೊಂಡು ಎಲ್ಲೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಆದಂಥ ವಿಚಾರಗಳಿರ್ಬೋದು, ಇದ್ದಂಥ ವಿಚಾರಗಳನ್ನು ಜನರಿಗೆ ತೋರಿಸಿಕೊಡುವಂಥ ದೃಷ್ಟಿಯಲ್ಲಿ ಕಲೆ ಬಹಳ ಮಹತ್ವದ ಪಾತ್ರವನ್ನು ವಹಿಸಿಕೊಳ್ತದೆ. ಅದಕ್ಕೆ ಬಹಳ ದೊಡ್ಡ ರೀತಿಯ ಶಕ್ತಿಯುತವಾಗಿ ಅದರದ್ದೇ ಆದ ದೊಡ್ಡ ಅನುಯಾಯಿಗಳು, ಅದರದ್ದೇ ಆದ ಜನರು ಅದನ್ನು ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತಾ ಇದೆ. ಅದರಲ್ಲಿ ಕೂಡ ಕುದ್ಮೂಲ್ ರಂಗರಾವ್ ಪುರಭವನದಲ್ಲಿ ಅವರ ಕೊಡುಗೆಗಳು ಬೋಳಾರದಿಂದ ಹುಟ್ಟಿ ಅದೆಷ್ಟೋ ರೀತಿಯ ಕೊಡುಗೆಯನ್ನು ಕೊಡ್ತಾ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಭಾಳ ದೊಡ್ಡ ರೀತಿಯಲ್ಲಿ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು BG ಮೊಹಮ್ಮದ್ರು ಮಾಡಿದ್ದಾರೆ. ಅವರ ಶತಮಾನೋತ್ಸವದ ಸಂಭ್ರಮ ನಡೀತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ಸಿನಲ್ಲಿ ಆಗಿದೆ. ಕಾರ್ಯಕ್ರಮಡು ಶತಮಾನೋತ್ಸವ ನೆಂಪುದ ಸಂಚಿಬುಕ ವಿಶೇಷ ಪೋಸ್ಟ್ ಕವರ್ ಬಿಡುಗಡೆ ಮಂತೇರು. ಮೇಯರ್ ಜಯಾನಂದ ಅಂಚನ್, ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಬೊಕ್ಕ ಭಾರತಿ ಶೆಟ್ಟಿ, ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತುಕುಲಪತಿ ಪ್ರೊಫೆಸರ್ PS ಎಡಪಡಿತಾಯ, ವಿಧಾನ ಪರಿಷತ್ ದುಂಬುದ ಸದಸ್ಯರು ಗಣೇಶ್ ಕಾರ್ನಿಕ್, BG ಮಹಮ್ಮದಿರ್ನ ಮಗನಕ್ಲು ಶಬ್ಬೀರ್ ಆಲಿ ಬೊಕ್ಕ ಶಮೀರ್ ಆಲಿ, ಶತಮಾನೋತ್ಸವ ಸಮಿತಿ ಗುರುಕಾರ್ಯರು ಕೋಟಿ ಪ್ರಸಾದ್ ಆಳ್ವ ಪಾಲ್ದೊಂಡಿರು. ಸಂಸದರ ಕೊರ್ನ ಗಡು 10 ದಿನ ಉಂಡು ಅಂಚದ 8 ದಿನ ಮುಟ್ಟಲ ನಿಚ್ಚಲ ಧರಣಿಡು ಪಾಲ್ದೊಂಡ್ವೆ. ಸಂಸದರ್ನ ಗಡುಡ್ದು ಬೊಕ್ಕ ಮರಣಮುಟ್ಟ ಉಪವಾಸ ಸತ್ಯಾಗ್ರಹ ನಡಪವೆಂದು ರಾಜ್ಯದ ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಪಂತೇರು. NITK ಸುರತ್ಕಲ್ ಟೋಲ್ ಗೇಟ್ ದೆಪ್ಪಾಯರ್ ನಡತೊಂದು ಪುನಃ ಪೊರಂಬಾಟದ ಪ್ರತಿಭಟನೆ ಪಾಲ್ದೊಂದು 6 ಶುಕ್ರವಾರ ಸುದ್ದಿ ಮಾಧ್ಯಮದೆರಡ ಪಾತೇರಿಯರು. ಓದಂಟಿಗೆ ತಾದು ಪುನಃ NITK ಸುರತ್ಕಲ್ ಟೋಲ್ ಗೇಟ್ ದೆಪ್ಪಾಯರೆ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ಶುಕ್ರವಾರದು ಪೊರಂಬಾಟ ಜೋರು ಮಲ್ತೈತದು ರಾತ್ರಿ ಪಗಲು ಪ್ರತಿಭಟನೆ ನಡತೊಂದುಂಡು. ಸುರುತ ದಿನ ರಾತ್ರಿ ರಾಜ್ಯದ ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಪೊರಂಬಾಟದಕ್ಕಿನ ಒಟ್ಟುಗೂ ಸೇರೊಂಡಿರು. ಧರಣಿದ ಜಾಗೆಗೆ ರಾತ್ರಿ 9 ಗಂಟೆಗೆ ಬತ್ತಿನ ಜೈನ್ ಒಂಜಿ ಪಜೆ ಬೊಕ್ಕ ಉಮೇಲಿಡ್ದು ಬಚಾವಾಯರೆ ಒಂಜಿ ಮಂದ್ರಿದ ಒಟ್ಟುಗು ಬೈದ್ ನಾವು ವಿಶೇಷ ಆದಿತ್ತಂಡು. ಈ ಪೊರ್ತುಡು ಅಭಯ್ ಚಂದ್ರ ಜೈನ್ ಮಾಧ್ಯಮದ ಒಟ್ಟುಗು ಪಾತಿರ್ದು ಸಂಸದರು ಕೊರ್ನ ಗಡು ಈನಿಡ್ದು 10 ದಿನ ಉಂಡು ಅಂಚಾದ 8 ದಿನ ಮುಟ್ಟಲ ನಿಚ್ಚಲ ಧರಣಿಡು ಪಾಲ್ದೆತೊನ್ವೆ ಸಂಸದರ್ನ ಗಡುಡ್ದು ಬೊಕ್ಕ ಮರಣ ಮುಟ್ಟ ಉಪವಾಸ ಸತ್ಯಾಗ್ರಹ ನಡಪಾವ ಎಂದು ಪಂಡಿರು. ರಾತ್ರಿ ಪಗೆಲ್ಲ ಧರಣಿ ಬಗೆಟ್ ಅನುಭವ ಪಟ್ಟೊನ್ನ ಆರು ಒಂದು ಸುರುವತ್ತು ಅಕೇರಿಲತ್ತು ಇಂಚಿನ ಪಾಕ ಪೊರಂಬಾಟ ಮಲ್ತೊಂದು ಬತ್ತನಾಯನು ಎಂಕ್ ಪೇಪರ್ ತಿಕ್ಕಂಡಲ ಯಾವು ಅವೇನೆ ಪಾಡದ ಜೆಪ್ಪೆರೆ ಬೇತದಾಲ ಬುಡ್ಚಿಂದ ಅಭಯ್ ಚಂದ್ರ ಜೈನ್ ಪಂಡಿರು. ಪೊರಂಬಾಟ ಸಮಿತಿ ಸಂಚಾಲಕರು ಮುನೀರ್ ಕಾಟಿಪಳ್ಳ, ಇಮ್ತಿಯಾಜ್ BK, ಪ್ರತಿಭಾ ಕುಳಾಯಿ, ದಿನೇಶ್ ಹೆಗ್ಡೆ ಉಳೆಪ್ಪಾಡಿ, ಶ್ರೀನಾಥ್ ಕುಲಾಲ್, ಶ್ರೀಕಾಂತ್ ಸುರತ್ಕಲ್, ಜೋಗಟ್ಟೆ ಗ್ರಾಮ ಪಂಚಾಯತ್ ಗುರುಕಾರ್ಯರು ಉಮಾರ್ ಫಾರೂಕ್ ಪ್ರತಿಭಟನೆ ನೀಡಿದ್ದಾರೆ. ಇವತ್ತು ನಮ್ಮ MP ಗಳಿಗೆ MLA ಏನು ಸಾಧ್ಯ ಇಲ್ಲ. ದೆಹಲಿಗೆ ಹೋಗಿ ಕೂತ್ಕೊಳ್ಬೇಕು, ಅವರು ದೆಹಲಿಗೆ ಹೋಗಿ ಕೂತ್ಕೊಂಡು 1 ವಾರದಲ್ಲಿ ಆಗಬೇಕು, ಬೇರೆ ಎಲ್ಲ ಇವರಿಗೆ ಮಾಡಲಿಕ್ಕೆ ಆಗ್ತದೆ. ಇದನ್ನು ಜನರ ಒಂದು ಜನರಿಂದ ಶೋಷಣೆ ಮಾಡುವಂಥ ಈ ಟೋಲ್ ಕಲೆಕ್ಷನ್ ಅನ್ನು ನಿಲ್ಲಿಸಲಿಕ್ಕೆ ನಮ್ಮ MLA MP ಶಕ್ತಿ ಇಲ್ಲ ಅಂದರೆ ಇದು ನಾಚಿಕೆಗೇಡು. ಒಬ್ಬರು ಕೇಂದ್ರ ಸಚಿವರು, ಮುಖ್ಯಮಂತ್ರಿಗಳಾಗಿದ್ದವರು ಸಂಸದರಿದ್ದಾರೆ ಬೆಂಗಳೂರಿನಲ್ಲಿ, ಇಲ್ಲಿ ಕೇಂದ್ರ ಮಂತ್ರಿಗಳು ಉಡುಪಿಯಲ್ಲಿದ್ದಾರೆ, ಇಲ್ಲಿ MP ಅವರಿದ್ದಾರೆ, ಇಲ್ಲಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಇವತ್ತು ಕೋಲ್ಟಿಗಟ್ಟ ಹಾಡಲಿಕ್ಕೆ ಅವರಿಗೆ ಮಜಾ ಮಾಡಲಿಕ್ಕೆ ಪುರ್ಸೋತಿದೆ. ಅಲ್ಲಿ ಸಮುದ್ರದಲ್ಲಿ ಕೋಟಿಗಟ್ಟ ಅಂತ ಹೇಳಿಕೊಂಡು ಮಜಾ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಧರಣಿ ಮಾಡ್ತಾ ಇದ್ದೇವೆ. ಇವತ್ತು ಬರೀ ಬಾಯಿಯಲ್ಲಿ ಮಾತಾಡೋದಲ್ಲ, ನಾವು ಇಲ್ಲಿ ಬಂದು ಇಲ್ಲಿಯೇ ರಾತ್ರಿ ಕಳೆಯುವಂಥ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಇದು ಇವತ್ತು ಮಾತ್ರ ಅಲ್ಲ, ಮುಂದೆ ಕೂಡ ಇದನ್ನು ಸತತವಾಗಿ ನಾವು ಬೇರೆ ಬೇರೆ ನಾಯಕರುಗಳು. ಕುಡ್ಲ ಕುಡಿಯಲ್ ಬೈಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ಎಕ್ಸ್ಪೋಡಿಯಂ ಹಾಲ್ಡ್ ಗುರುವಾರ ದೀಪಾವಳಿ ಸಂಭ್ರಮ ನಡೆಯುತ್ತದೆ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಸಾಧ್ವಿ ಮಾತಾನಂದಮಯಿ ಕಾರ್ಯಕ್ರಮ ಉದೀಪನ ಮಾಡ್ತೀರು. ಕುಡ್ಲ ಕೊಡಿಯಲ್ ಬೈಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ಎಕ್ಸ್ಪೋಡಿಯಂ ಹಾಲ್ಡ್ ಗುರುವಾರ ದೀಪಾವಳಿ ಸಂಭ್ರಮ ಆಚರಣೆ ಮಾಡ್ತಿದ್ದಾರೆ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಸಾಧ್ವಿ ಮಾತಾನಂದಮಯಿ ತುಡರ ಬೊಳ್ಪೆ ಪೊತ್ತದ ಕಾರ್ಯಕ್ರಮ ಉದೀಪನ ಮಾಡ್ತೀರು. ಮಾತಾನಂದಮಯಿ ಆಶೀರ್ವಚನ ಕೊರದು ತುಡರ ತಾನು ಪೊತ್ತುದು ಲೋಕಗೂ ಬೊಳ್ಪು ಕೊರ್ಪುಣಂಚ ಬರವು ಕಲ್ಪನಕ್ಲು ಎಡ್ಡೆ ಕಲ್ತದ ಎಡ್ಡೆ ಜನ ಅವಡು ಬದುಕುಗಾದ ಉಪ್ಪುನವು ಮನುಷ್ಯತ್ವದ ಬರವು ಅಂಜದ ಜೋಕುಲು ಎಡ್ಡೆ ಬರವುದು ಒಟ್ಟುಗು ಆಧ್ಯಾತ್ಮ ಬರವು ಪಡೆದು ಎಡ್ಡೆ ಬದುಕು ಸಾಗಾಲೆ ಎಂದು ಪಂಡಿರು. ಇಂದು ವಿದ್ಯಾರ್ಥಿಗಳು ಎಲ್ಲ ಸೇರ್ಕೊಂಡಿದ್ದೀರಿ. ಎಲ್ಲರೂ ಸೇರಿಕೊಂಡು ಈ ದೀಪಾವಳಿಯ ಒಂದು ಉತ್ಸವ. ದೀಪ ಅಂದರೆ ಆ ದೀಪ ಬೆಳಗ್ತದೆ, ತನ್ನನ್ನು ತಾನು ಸುಟ್ಟುಕೊಂಡು ಹೊರಗೆ ಬೆಳಕನ್ನು ಚೆಲ್ಲುತ್ತದೆ. ಅದೇ ರೀತಿ ನಾವು ಕೂಡ ನಾವೆಲ್ಲ ವಿದ್ಯೆ ಕಲಿತೇವೆ.
ಒಂದು ಲೌಕಿಕ ವಿದ್ಯೆ, ಇನ್ನೊಂದು ಅಲೌಕಿಕ ವಿದ್ಯೆ ಅಂತ. ಲೌಕಿಕ ವಿದ್ಯೆಯಲ್ಲಿ ನಾವೆಲ್ಲರೂ ಈ ಪಾಠ ಇದನ್ನೆಲ್ಲ ಕಲ್ತ್ಕೊಂಡು ಒಂದಷ್ಟು ಉದ್ಯೋಗ ಮಾಡಿಕೊಂಡು ಜೀವನ ಮಾಡ್ತೀವಿ. ಆದರೆ ಅದರೊಂದಿಗೆ ಬದುಕು ಶಿಕ್ಷಣ ಅಂತ, ನಾವು ಹೇಗೆ ಬದುಕಬೇಕು ಅನ್ನುವಂತಹ ಆ ಒಂದು ವಿಷಯವು ನಮ್ಮಲ್ಲಿ ತುಂಬಿಕೊಳ್ಬೇಕು. ಅದನ್ನು ಮಾನವೀಯ ಮೌಲ್ಯ ಅಂತ ಹೇಳಿದರು. ಎಕ್ಸ್ಪರ್ಟ್ ಸಂಸ್ಥೆನ ಉತ್ಗುರ್ಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಪಾತಿರ್ದು ದೀಪಾವಳಿ ಪರ್ವ ಪಂಡ ಇಂಚಿನ ಸನಾತನ ಧರ್ಮದ ಪರ್ಬಲಿನ ಇಂಚ ಆಚರಣೆ ಮಲ್ಪುವ ಐತ ಮಹತ್ವದಾನೆಂದು ತಿಳಿಪಾರೆ. If you can kill your own evil and you can do extremely well in your education, then what comes after that is Deepavali. If you can have a good education and victory over your own evil, then you are going to celebrate the whole life with the light. Okay, that is nothing but prosperity, and that is nothing but Diwali. Deepavali is just a celebration. There is nothing, no other meaning for it. It is just a celebration. It is a happiness. That's why I say you are all today so happy, you dressed up. Is it not festive look is what? It's only about enjoying the whatever victory we have celebrated. ಎಕ್ಸ್ಪರ್ಟ್ ಸಂಸ್ಥೆನ ಗುರುಕಾರ್ಯರು ಪ್ರೊಫೆಸರ್ ಎಲ್ ನರೇಂದ್ರ ನಾಯಕ್ ಪಾತಿರ್ದು ನಮ್ಮ ಎಡ್ಡೆ ಕೆಲಸ ಮಂತಿನ ದೇವಿರ್ ಮೆಚ್ಚುವಿರು ಎಡ್ಡೆ ಬರವು ಕಲ್ತಿನ ಸರಸ್ವತಿನ ಅನುಗ್ರಹ ಒಪ್ಪುಂಡು ಬರವು ಕಲ್ಪನಾಗ ಏತು ಪುಣ್ಯಂಪರು ಏತು ಬರವಡಿ ಮುರ್ಕ್ವಾರ ಅಕ್ಲು ಎಡ್ಡೆ ವಿದ್ಯಾರ್ಥಿಯಾರ ಸಾಧ್ಯ ಅಂತ ಬಂದಿರು. How focused you are and how much you are involved in the mission for which you have joined here. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಇರುತಿಹನು ಶಿವಯೋಗಿ, ಹರಿಯ ಭಕ್ತನಿಗೆ ಹರಿ, ಹರನ ಭಕ್ತನಿಗೆ ಹರ, ನರರೇನು ಕಾಣುವರು ಅದರಂತೆ ತೋರುವನು ಸರ್ವಜ್ಞ. ಯು ಪ್ರೇ ಗಾಡ್ that God will give you a lot of strength, good health and good focusness, determination which will be undiluted till you complete the mission. ಸಂಸ್ಥೆದ ಟ್ರಸ್ಟಿಲೈನ ಅಂಕುಶ್ ಎನ್ ನಾಯಕ್, ದೀಪಿಕಾ ಎ ನಾಯಕ್, ಪ್ರಿನ್ಸಿಪಾಲ್ ಪ್ರೊಫೆಸರ್ ರಾಮಚಂದ್ರ ಭಟ್ ಪಾಲ್ದೆತ್ತುಂಡಿರು. ಬರವು ಕಲ್ಪನಾಕ್ಲಿಡಿದು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಡಿದು ಬತ್ತಂಡು. ಕುಡ್ಲ ತಾಲೂಕು ಮೂಡುಶೆಡ್ಡಿದ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರ ಜಾರದ ಬೊಟ್ಟು ಮುಲ್ಪ ದೀಪಾವಳಿದಲ್ಲೇ ಕೊಡು ಬುಧಾರ ಬಲಿಪಾಡಿದ ದಿನ ತುಡರ ಬೊಳ್ಪದ ಸಿಂಗಾರ ಮಲ್ತದು ವಿಶೇಷ ಭಜನ ಸಂಕೀರ್ತನೆ ನಡೆಪಾರು. ಭಜನ ಸಂಕೀರ್ತನದ ಅಕ್ಕೀರಿಗೆ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಿಗೆ ಮಾಪೂಜೆ ಮಲ್ತೇರು. ದೀಪಾವಳಿ ಇಡೀ ನಾಡುಗೆ ಭಾರಿ ಸಂಭ್ರಮ. ತುಳುವಾರ ಬಲಿಚಕ್ರವರ್ತಿನ ತುಳುನಾಡಿಗೆ ಎದುಕೊಂಡ ತುಡರ ಪರ್ಬ ದೀಪಾವಳಿ ಬೇತೆ ಬೇತೆ ಆಚರಣೆನೆಲ್ಲ ಒಟ್ಟುಗು ಧಾರ್ಮಿಕ ಕೇಂದ್ರಗಳಿಂದ ಕಾರ್ಯಕ್ರಮ ದಿವನ್ವಿರು. ಕುಡ್ಲ ತಾಲೂಕು ಮೂಡುಶೆಡ್ಡಿದ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರ ಜಾರದ ಬೊಟ್ಟು ಮುಲ್ಪ ಬುಧವಾರ ಬಲಿಪಾಡ್ಯದ ದಿನ ತುಡರ ಬೊಳ್ಪದ ಸಿಂಗಾರ ಮಂತದ ವಿಶೇಷ ಭಜನಾ ಸಂಕೀರ್ತನೆ ನಡೆಪಾಯರು. ಭಜನಾ ಸಂಕೀರ್ತನದ ಅಕೇರಿಗೆ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಿಗೆ ಮಾಪೂಜೆ ಮಂತೇರು. ಊರ್ದ ಸುತ್ತಮುತ್ತದ ಭಕ್ತಿರ್ ಬುಕ ಮಂದಿರದ ಸರೋಸದ ಸೇರಿ ಪಾಲ್ದೆ ತಂದು ದೇವಿಯನ್ನ ಇಂಪುನಟ್ಟೊಂಡಿರು. ದೀಪಾವಳಿ ವಿಶೇಷ ಆರಾಧನೆಲೆ ಕೊಡು ಭಕ್ತರಿಗೆ ನೂಪು ಪ್ರಸಾದ ಸೇವೆ ಅಟ್ಟಣೆ ಮಲ್ದಿತ್ತಿರು. ಚಿತ್ತಾಪುರ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಮುಖ್ಯಸ್ಥರು ಪ್ರಣವಾನಂದ ಸ್ವಾಮೀಜಿ ಜನವರಿ ಆಜಿಡ್ದು ಕುದ್ರೋಳಿ ಕ್ಷೇತ್ರದ್ದು ಬೆಂಗಳೂರು ವಿಧಾನಸೌಧ ಮುಟ್ಟ ನಡಪಾವನ ಪಾದಯಾತ್ರೆ ಬಗೆಟೆ ಬೆಳ್ತಂಗಡಿ ಬೆಸ್ಟ್ ಫೌಂಡೇಶನ್ ಗುರುಕಾರ್ಯರು ರಕ್ಷಿತ್ ಶಿವರಾಮರಿಡ ಸಮಾಲೋಚನೆ ನಡಪಾಯರು. ಚಿತ್ತಾಪುರ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಮುಖ್ಯಸ್ಥರು ಪ್ರಣವಾನಂದ ಸ್ವಾಮೀಜಿ ಜನವರಿ ಆಜಿಡ್ದು ಕುದ್ರೋಳಿ ಕ್ಷೇತ್ರದ್ದು ಬೆಂಗಳೂರು ವಿಧಾನಸೌಧ ಮುಟ್ಟ ನಡಪಾವನ ಪಾದಯಾತ್ರೆ ಬಗೆಟೆ ಬೆಳ್ತಂಗಡಿ ಬೆಸ್ಟ್ ಫೌಂಡೇಶನ್ ಗುರುಕಾರ್ಯರು ರಕ್ಷಿತ್ ಶಿವರಾಮ್ ಸಮಾಲೋಚನೆ ನಡಪಾಯರು. ಪಾತ್ರಕತೆ ನಡಪಾಯಿ ಬೊಕ್ಕ ಬೆಳ್ತಂಗಡಿ ಶ್ರೀ ಗುರು ನಾರಾಯಣ ಸೇವಾ ಸಂಘವು ಪೋದು ಸಂಘದ ನಾಯಕರೆರಡ ಬಿರುವೇರೆ ಸಮಾಜದ ಬಗೆಟು ಸಭೆ ನಡಪಾಯರು. ಈ ಪೊರ್ತುಡು ಕುಡ್ಲ ತಾಲೂಕು ಬಿರುವೇರೆ ಸಂಘದ ಗುರುಕಾರ್ಯರು ಜಿತೇಂದ್ರ ಎಸ್ ಸುವರ್ಣ, ವಾರ್ತಾಮಾಣಿ ರಮೇಶ್ ಎಸ್ ಪೆರ್ಲ, ಬೆಳ್ತಂಗಡಿ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಗುರುಕಾರ್ಯರು ಕಾರ್ಯಂತರು ಮಾತ ಪದಾಧಿಕಾರಿಗಳು ಪಾಲ್ದೆ ತುಂಡಿರು. ವಿಧಾನಸಭೆಯಲ್ಲಿ ಬೇರೆ ಬೇರೆ ಸಮಾಜದ ಶಾಸಕರುಗಳು ಅವರ ಹಕ್ಕಿಗಳಿಗೋಸ್ಕರ ಇವತ್ತು ಹೊಡೆದಾಡುತ್ತಾರೆ, ಹೋರಾಟ ಮಾಡ್ತಾರೆ. ಆದರೆ 7 ಜನ ಶಾಸಕರುಗಳು ಕೂಡ ಇಚ್ಛಾಶಕ್ತಿ ಇಲ್ಲದ ಶಾಸಕರುಗಳಾಗಿದ್ದರಿಂದ ಇವತ್ತು ನಾವುಗಳು ಬೀದಿಗೆ ಬರಬೇಕಾದ ಒಂದು ನಿರ್ಮಾಣವಾಗಿದೆ. ಮಂಗಳೂರಿಂದ
ಇದೆಲ್ಲವನ್ನೇ ಮೊದಲನೇದು ರಾಜಕೀಯ ಪ್ರಾತಿನಿಧ್ಯವನ್ನು ನೀಡಬೇಕು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ 500 ಕೋಟಿ ರೂಪಾಯಿಯನ್ನೇ ಮೀಸಲಿಟ್ಟು ಅಭಿವೃದ್ಧಿ ನಿಗಮವನ್ನೇ ಘೋಷಣೆ ಮಾಡಬೇಕು. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ನಾರಾಯಣ ಗುರುಗಳ ಸಿದ್ಧಾಂತವನ್ನೇ ಅಳವಡಿಸಬೇಕು. ಹೀಗೆ ಸಾಕಷ್ಟು ಕುಲಕಸಬಿನ ವಿಷಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತಿಮ ನಿರ್ಣಯ ತೆಗೆದುಕೊಳ್ಳಬೇಕು. ಇಲ್ಲಂದರೆ ಆಲ್ಟರ್ನೇಟಿವ್ ವ್ಯವಸ್ಥೆಯಾದರೂ ಕೊಡಬೇಕು ನಮಗೆ. ಇದೆಲ್ಲ ಯೋಜನೆಗಳು ಹುಡ್ಕೊಂಡು ಜನವರಿ 6ನೇ ತಾರೀಕು ಮಂಗಳೂರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪ್ರತಿಷ್ಠಾಪಿಸಿರತಕ್ಕಂಥ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದಿಂದ 658 ಕಿಲೋಮೀಟರ್ ಉಡುಪಿ ಶಿವಮೊಗ್ಗ ದಾವಣಗೆರೆ ಮಾರ್ಗ ಬೆಂಗಳೂರಿಗೆ 35 ದಿನ ಕಾಲದ ಪಾದಯಾತ್ರೆ. ಈ ಪಾದಯಾತ್ರೆಯಲ್ಲಿ ಸಮಾಜದ ಸಾಕಷ್ಟು ನಿಲುವುಗಳು ಚರ್ಚೆ ಆಗುತ್ತೆ. ಈಗಿನಿರತಕ್ಕಂಥ ಹಾಲಿ ಶಾಸಕರುಗಳ ಭವಿಷ್ಯ ಕೂಡ ನಿರ್ಣಯವಾಗುತ್ತೆ. ಸಮುದಾಯ ಪ್ರತಿಯೊಂದು ಕೂಡ ಚರ್ಚೆ ಮಾಡುತ್ತದೆ. ಸಮುದಾಯದ ಯುವಕರು ಇವತ್ತಿನ ರಾಜಕಾರಣದ ಕೂಡ ಗಮನಿಸ್ತಾ ಇದ್ದಾರೆ. ಇವತ್ತು ವಿಧಾನಸಭೆಯಲ್ಲಿ ಬೇರೆ ಬೇರೆ ಸುಮಾರು ಮೇಲಿನ ವರ್ಗದವರಿಗೆ ಸುಮಾರು 16ರಿಂದ 20 ನಿಗಮವನ್ನೇ ಘೋಷಣೆ ಮಾಡಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಸಮುದಾಯಕ್ಕೆ ಯಾಕೆ ಕೊಡ್ತಾ ಇಲ್ಲ? ಇಷ್ಟೆಲ್ಲ ಜನಸಂಖ್ಯೆ ಇರುವ ಈ ಸಮಾಜನ ಯಾಕೆ ಸರ್ಕಾರ ಅವಾಯ್ಡ್ ಮಾಡ್ತಾ ಇದ್ದಾರೆ? ಸೊ ಇದು ಬೇಸರ ತಂದಿದೆ. ಕುಡ್ಲದ ಬಾರಿ ಪಿರಾಕದ ಬಬ್ಬುಸ್ವಾಮಿ ಕ್ಷೇತ್ರೊಡೆಡು ಒಂಜಾದುಪುನ ವೆಲೆನ್ಸಿಯಾ ಸೂಟರ್ ಪೇಂಟದ ಕೋರ್ದಬ್ಬು ದೈವಸ್ಥಾನಡು ದೀಪಾವಳಿದ ಬಲಿಪಾಡಿದ ದಿನ ವಿಶೇಷ ತಂಬಿಲ ಪೂಜೆ ನಡಪಾದು ಪರ್ಬ ಕರೆತೇರು. ಬಲೀಂದ್ರ ಪೂಜೆಡು ಸಾನದ ಗುರುಕಾರಿರು ಎಸ್ ರಾಘವೇಂದ್ರ ಪೊಸ ಅರಿ ಪುದ್ವಾರ್ ಅರ್ಪಣೆ ಮಲ್ತದು ಬಲೀಂದ್ರ ಲೆತ್ತೇರು. ತುಳು ಜನಕ್ಲಿನ ಪರ್ಬ ದೀಪಾವಳಿಡು ಬೇತೆ ಬೇತೆ ಆಚರಣೆ ಇತ್ತನಲ ಪ್ರಧಾನವೂ ಪಂಡವು ಬಲೀಂದ್ರನ ಲೆಪ್ಪನವಾದುಂಡು. ಒಂದು ಸಾಗೋಲಿದ ಕಂಡದ ಬರಿಟು ಬೊಕ್ಕ ದೈವಸ್ಥಾನಲಿಡು ನಡಪುಂಡು. ಬಲಿಚಕ್ರವರ್ತಿ ತುಳುನಾಡಿನ ಆಳ್ದಿನ ಅರಸು ಬೆನ್ನಿ ಸಾಗೋಲಿದ ನಾಡದ ಭೂಮಿಪುತ್ರೆ ಎಂದು ಮಲ್ಲ ಪುದರ ಪಡೆತೆ. ಆಟಿದ ಅಮಾಸೆಗೂ ಬೊಕ್ಕ ಸೋಣದ ಸಂಕ್ರಾಂತಿಗೂ ಜನ ಕಡಪುಡ್ದು ತುಳುನಾಡು ಎಂಚ ಉಂಡು ಎಂದು ಪಿಂದೊನ್ನ ಬಲಿಚಕ್ರವರ್ತಿ ಬೊಂತೆಲ್ ತಿಂಗೊಲ್ದ ಮೂಜಿ ದಿನದ ಕುಡಿ ಪರ್ಬಗೂ ಆಯನೆ ಬರುವಿಗೆ ಅಂಚಾದು ಭೂತ ಸಾನಲಿಡು ಕಂಡದ ಬರಿಟು ಕೂ ಕೂ ಪಂಡದು ಬಲೀಂದ್ರನ ಲೆಪ್ಪುವೆರು. ಕುಡ್ಲದ ಭಾರಿ ಪಿರಾಕದ ಬಬ್ಬುಸ್ವಾಮಿ ಕ್ಷೇತ್ರೊಡೆಡು ಒಂಜಾದು ಪುನಃ ವೆಲೆನ್ಸಿಯಾ ಸೂಟರ್ ಪೇಂಟದ ಕೋರ್ದಬ್ಬು ದೈವಸ್ಥಾನಡು ದೀಪಾವಳಿದ ಬಲಿಪಾಡಿದ ದಿನ ವಿಶೇಷ ತಂಬಿಲ ಪೂಜೆ ನಡಪಾದು ಪರ್ಬ ಕರಿತೇರು. ಸಾನದ ಗುರುಕಾರ್ಯರು ಎಸ್ ರಾಘವೇಂದ್ರ ಪೊಸ ಅರಿ ಪುದ್ವರ್ ಅರ್ಪಣೆ ಮಲ್ತದು ಪ್ರಾರ್ಥನೆ ನಡಪಾಯರು. ಪರ್ಬದ ಪನಿಯಾರ ಬಲಸದು ಪೂತ ಸಿಂಗಾರ ಆಯ್ನ ಬಲೆಕ್ಕಿ ಮರಟು ತಿಬಿಲೆ ಬೊಳ್ಪು ಪೊತ್ತಾದು ಆಯ್ಬೊಕ್ಕ ಗುರುಕಾರ್ಯರು ಬಲೀಂದ್ರನ ಕಥೆಯನ್ನು ನೆಂಪು ಮಲ್ತೊಂದು ಬಲೀಂದ್ರನ್ ಲೆತ್ತೇರು. ಭಕ್ತಿರು ಮಾತ ಆರೆಡೊಪ್ಪ ಸೇರೊಂದು ಕೂ ಪಾಡಿಯರು. ಸಾನುಡು ಪ್ರಧಾನ ತಂಬಿಲ ಕರಿಪ್ನಾರ್ ಗಣೇಶ್ ಜಯ ಮರ್ಯಾದಿ ಸಲಹೆಗಾರರು ಪಾಂಡುರಂಗಕ್ಕೆ ಬಾಬು ಎಸ್ ಪ್ರಧಾನ ಕಾರ್ಯಂತರು ಎಸ್ ಜಗದೀಶ್ ಚಂದ್ರ ಅಂಚನ್ ಸೂಟರ್ಪೇಟೆ ಕೋಶಾಧಿಕಾರಿ ಎಸ್ ನವೀನ್ ಬೊಕ ಮಾತಾ ಸದಸ್ಯರು ಈ ಪುರ್ತುರಿತ್ತೇರು. ಸ್ವಾಮಿ ಕಾಪಾಡಲಿ 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 ಬಲೆ అప్పుడు ఎంతదాలో పిలిచిరున్న కుముండలే నీరికి ನನ್ನ ಊರ್ಲ ಜಾಕೆಟ್ ಜೊತೆ ಮುಂಜಾನೆ ಓದಿ ಹೊಡಿಕೊಂಡಿರಿ ಸಂತೋಷವನ್ನು ನನ್ನ ತರಕ್ಕೆ ದಿನ ಬಂದಿರಿ. ಆ ತರಕ್ಕೆ ದೀಪಿನ ಕೃಪೆ ಆಂದದಿನ ಬಲಿಪಾಡ್ಯ ಬಂದಿನ ದಿನಟ್ಟು ఏ ఆంధ్రదిన ఓరు దైవస్థాన దేవక్రమ సంతోషుడు లేదా భక్తు దేగులిన హరసునంచిన గిడిಗೆ పూజನ ಪಾದನು ಆ ಶ್ರೀಮನ್ನಾರಾಯಣ ಕರೆಕಿದು ಪಾತಾಳ ತೊತ್ತು ಬತ್ತೋಡು ಕೋ ಶುಭಕೃತ್ ಸಂವತ್ಸರದ ದಿಂಡು ಉಚ್ಚಯ ನಡಪುನ ಕಾರ್ತಿಕ ತಿಂಗಳು ಶನಿವಾರ ತಿಂಗೋಲ್ದ ಚೌತಿ ದಿನ ಆದುಂಡು. ಪಣಂಬೂರು ಶ್ರೀ ನಂದನೇಶ್ವರ ದೇವಸ್ಥಾನದ ಶ್ರೀ ಮಹಾಗಣಪತಿ ದೇವರಿಗೆ ವಿಶೇಷ ಅಪ್ಪದ ಪೂಜೆ ಬೊಕ್ಕ ಶ್ರೀ ನಂದನೇಶ್ವರ ದೇವರಿಗೆ ಲಕ್ಷಾರ್ಚನೆ ಕುಳುಪು ನರಸಿಂಹ ತಂತ್ರಿಯರ್ನ ಪೌರೋಹಿತ್ಯಡು ಲೋಕ ಕಲ್ಯಾಣಗಾದ ನಡಪಾಯರು. ಪಣಂಬೂರು ಶ್ರೀ ನಂದನೇಶ್ವರ ದೇವಸ್ಥಾನ ಶಿವಕ್ಷೇತ್ರೊಳೆಡು ಒಂಜಿ ಭಾರಿ ಕಾಣಿಕದ ಕ್ಷೇತ್ರ ಆದಿತ್ತದು. ಭಕ್ತರು ದಿನನಿಚ್ಚಲ ಬತ್ತದ ತನ್ಕುಲಿನ ಇಷ್ಟಾರ್ಥ ಸಿದ್ಧಿ ಮಂತೊಂದುಲಿರು. ಶುಭಕೃತ್ ಸಂವತ್ಸರದ ದಿಂಡು ಉಚ್ಚಯ ನಡಪುನ ಕಾರ್ತಿಕ ತಿಂಗಳು ಶನಿವಾರ ತಿಂಗೊಲ್ದ ಚೌತಿ ದಿನ ಆದಿತ್ತು. ಶ್ರೀ ನಂದನೇಶ್ವರ ದೇವಸ್ಥಾನದ ಶ್ರೀ ಮಹಾಗಣಪತಿ ದೇವರಿಗೆ ವಿಶೇಷ ಅಪ್ಪದ ಪೂಜೆ ಬೊಕ್ಕ ಶ್ರೀ ನಂದನೇಶ್ವರ ದೇವರಿಗೆ ಲಕ್ಷಾರ್ಚನೆ ಅಟಣ ಮಲ್ತಿತ್ತಿರು. ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ನರಸಿಂಹ ತಂತ್ರಿ ಕುಡುಪು ಮೇರನ ಪೌರೋಹಿತ್ಯಡು ಹಿರಿಯ ಕಿರಿಯ ಪೂಜೆದ ಪುರೋಹಿತರಿತ್ತದೆ ಲೋಕ ಕಲ್ಯಾಣಗಾದ ಈ ವಿಶೇಷ ಪೂಜೆ ನಡೆತದೆ. ಕುಡುಪು ಅನಂತ ಪದ್ಮನಾಭ ದೇವಸ್ಥಾನದ ಆಡಳಿತ ಸಮಿತಿ ಗುರುಕಾರ್ಯರು ಅನಂತ ಐತಾಳ್, ನಂದನೇಶ್ವರ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನಾರ ಬೊಕ್ಕ ಕಾರ್ಯುಡುಪುನ ಮಾತೇರ್ಲ ಅಂಚನೆ ಊರ್ದ ಬೊಕ್ಕ ಸುತ್ತಮುತ್ತದ ಭಕ್ತರಿತ್ತಿದ್ದು ದೇವರನ್ನ ಇಂಬು ನಟ್ಟೊಂದು ಪ್ರಸಾದ ಅದೆ ತೊಂಡೇರು.
ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣಗೂ ಮಣಿಪಾಲ ಬೊಕ ಕುಡ್ಲರ್ದು ಕೆಎಸ್ಆರ್ಟಿಸಿ ಬಸ್ ಸಂಚಾರ ಅಕ್ಟೋಬರ್ 31ಕ್ಕೆ ಶುರುವಾಯಿರುತ್ತದೆ. ತತ್ಕಾಲದ ಏಳಿಯ ಪಟ್ಟಿನ ತಯಾರು ಮಲ್ತದೆ. ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣಗೂ ಮಣಿಪಾಲ ಬೊಕ ಕುಡ್ಲರ್ದು ಕೆಎಸ್ಆರ್ಟಿಸಿ ಬಸ್ ಸಂಚಾರ ಅಕ್ಟೋಬರ್ 31ಕ್ಕೆ ಶುರುವಾಯಿರುತ್ತದೆ. ತತ್ಕಾಲದ ಏಳಿಯ ಪಟ್ಟಿನ ತಯಾರು ಮಲ್ತದೆ. ಈ ದುಮ್ಮು ನಿಘಂಟು ಮಲ್ತನಂಚ ಅಕ್ಟೋಬರ್ 27ಕ್ಕೆ ಬಸ್ ಸಂಚಾರ ಶುರು ಆವಡಿತುಂಡು. ಕೆಲವು ತಾಂತ್ರಿಕ ಕಾರಣೋಡ್ದು ಕಡೆಸದನಿಂದ ಕರಾರಸಾನಿ ಸಂಸ್ಥದ ಮೂಲ ತಿರಿಪಾದಂಡು. ಕುಡ್ಲದ ರೈಲ್ ಆಫೀಸರ್ದು ವಿಮಾನ ಉಂತನ ತಾಣಗೂ ಬಸ್ ಕಾಂಡೆ ಆಜರೆ 8:45 11:10 ಮಧ್ಯಾಹ್ನ 3 ಗಂಟೆ ಬಯ್ಯ 5:15 ಬೊಕ 7:00 ಪಿದಾಂಡು. ವಿಮಾನ ಉಂತನ ತಾಣೋಡ್ದು ರೈಲ್ ಆಫೀಸ್ಗೆ ಕಾಂಡೆ 7:40 10 ಮಧ್ಯಾಹ್ನ 16 ಇರುವ ಬಯ್ಯ 4:05 ಆಜಿ 25 ರಾತ್ರಿ 8:45 ಬಸ್ ಪಿದಾಂಡು. ಕುಡ್ಲದ ಜ್ಯೋತಿ ಜಂಕ್ಷನ್ ಲಾಲ್ಬಾಗ್ ಕುಂಟಿಕಾನ ಕಾವೂರಾದ ವಿಮಾನ ಉಂತನ ತಾಣಗೂ ಸಂಚಾರ ಮಲ್ಪುವ. ಒರಿಯಾಗ ₹100 ಟಿಕೆಟ್ ಬೆಲೆ ನಿಗಂಡು ಪಂತದೆ. ಮಣಿಪಾಲಡ್ದು ಬಜಪೆಗೆ ಕಾಂಡೆ 7:15 8:45 ಬಯ್ಯ 5:15 ಬಸ್ ಪಿದಾಡುವ. ಬಜಪೆಡ್ದು ಮಣಿಪಾಲಗೂ ಕಾಂಡೆ 10:15 ಮಧ್ಯಾಹ್ನ 16 ಬೊಕ್ಕ ರಾತ್ರಿ 9:15 ಪಿದಾಡುವ. ಟಿಕೆಟ್ ಬೆಲೆ ₹300 ಆದುಂಡು. ಕುಡ್ಲಾಡ್ದ ಮಣಿಪಾಲಗುಲ ಓಲೋ ಬಸ್ ಸೇವೆ ಪಿರ ಶುರು ಮಲ್ಪಿರ ಉದ್ದೇಶದಿ ಒಂದುಂಡು. ಕುಡ್ಲಾಡ್ದ ಮಣಿಪಾಲಗೂ ಇದುಂಬು ಓಲೋ ಬಸ್ ಸೇವೆ ಇತ್ತಂಡು ಆದಾಯ ಕಮ್ಮಿಯಿಂದ ಉಂತಾದಿತ್ತೀರು. ಇತ್ತೆ ಪಿರ ಈ ಮಾರ್ಗೋಡೆ 2 ಟ್ರಿಪ್ ಪಾಡ್ಯರೆ ನಿರ್ಧಾರ ಮಲ್ತದುಂಡು. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹಿಡಿದು ಮಣಿಪಾಲಗೂ ಕಾಂಡೆ 7ಕ್ಕೆ 1 ಟ್ರಿಪ್ ಮಧ್ಯಾಹ್ನ 1:15 ಮಣಿಪಾಲಡ್ದು ಕುಡ್ಲಾಗ 1 ಟ್ರಿಪ್ ಸಂಚಾರ ಮಲ್ಪೆರೆ ಉಂಡು. ಟಿಕೆಟ್ ಬೆಲೆ ₹150 ಆದಿಪ್ಪುಂಡು. ಬೆಳ್ತಂಗಡಿ ತಾಲೂಕದ ಗುರುವಾಯನಕೆರೆ ಕುವೆಟ್ಟುದ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಐತರ ರಾಜ್ಯ ಮಟ್ಟದ ಅಕ್ಷರೋತ್ಸವ ಸಾಹಿತ್ಯ ಮೇಳ 2022 ಅಟೆಂಡ್ ಮಾಡ್ತಿದ್ದಾರೆ. ಬೆಂಗಳೂರು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಗುರುಕಾರ್ಯರು ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಕಾಂಡೆ ಕಾರ್ಯಕ್ರಮಕ್ಕೂ ಚಾಲನೆ ಕೊರ್ಪೇರು. ಮಧ್ಯಾಹ್ನ ಎಕ್ಸೆಲ್ ಅಕ್ಷರ ಗೌರವ ಸಮರ್ಪಣೆದ ಲೀಸೆ ಮಧ್ಯಾಹ್ನದ ಬೊಕ್ಕ ಕವನ ವಾಚನ ಗಾಯನ ನೃತ್ಯ ಕುಂಚದ ರಾಜ್ಯ ಮಟ್ಟದ ಕವಿಗೋಷ್ಠಿ ಇಂಚ ತರಾವರಿ ಕಾರ್ಯಕ್ರಮ ಅಟೆಂಡ್ ಮಲ್ತದೆಂದು ಪ್ರಕಟಣೆ ತೆರಿಪಾದಿರು. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನದಾತು ಸುದ್ದಿ ಬೊಕ್ಕ ಮನರಂಜನೆಗ ತೂವನಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇಲು.